అరే ఈ కొంచెం ఈ ముట్టల పడుతు దూర పోకూడప్ప అంది ఎన్నొందుల్లరా భలే నేజి నడక ಕೊಲ್ಲುದ ನಾಡೇ ಅವು ತುಳುವ ನಾಡೇ ಸಂಸ್ಕೃತಿ ದಿಂಜಿನ ಪುಣ್ಯದ ಮಣ್ಣೇ ಬಹಳ ಅದ್ಭುತವಾದ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಈ ಅನ್ನದ ಈ ಅಕ್ಕಿಯ ಮಹತ್ವವನ್ನ ತಿಳ್ಕೊಳ್ಬೇಕು. ಈ ಗದ್ದೆಯಲ್ಲಿ ಮಾಡಿದಂತ ಕಾರ್ಯ ಏನಿದೆ ಇದು ರಾಷ್ಟ್ರ ಮೆಚ್ಚುವಂತ ಕಾರ್ಯ. ಒಂದು ಖುಷಿ ಎಕ್ಸೈಟ್ಮೆಂಟ್ ಸಾರಿ ನಡ್ದ ಭಯಂಕರ ಖುಷಿ ಅದು. ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕು, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ದೇಶದ ಸಂಪತ್ತನ್ನು ಉಳಿಸಬೇಕು ಅಂತ ದೃಷ್ಟಿ ನಮ್ಮದೊಂದು ಕನಸುಂಟು. ಬದುಕು ಕಟ್ಟೋಣ ಬನ್ನಿ ತಂಡದ ಎಲ್ಲ ಕಾರ್ಯಕ್ರಮಗಳು ಒಂದು ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ 100 ಜನ 200 ಜನ ಸೇರಿರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಇಡೀ ಊರೇ ಸೇರಿದೆ ಇಲ್ಲಿ. ಅರೆ ಈ కొంచెం ಈ ಮುಟ್ಟಲ ಪಡೆದು ದೂರ ಹೋಗೂಡಪ್ಪ ಅಂದಿ ಎನ್ನೊಂದುಲ್ಲರಾ ಭಲೆ ನೇಜಿ ನಡ್ಕ ಇವತ್ತು ನೀವು ನೋಡಬಹುದು ಬಹಳ ಅದ್ಭುತವಾದ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ನಮ್ಮ ಬೆಳ್ತಂಗಡಿ ತಾಲೂಕಿನ ಬೆಳ್ಳಾಲಿನ ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಈ ಒಂದು ಗದ್ದೆಯಲ್ಲಿ ಆಗ್ತಾ ಇದೆ. ಹೇಗಂತ ಹೇಳಿದ್ರೆ ಈಗ ಯುವ ಪೀಳಿಗೆಗೆ ಅಕ್ಕಿ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲಾದ್ರೂ ಯಾರಾದ್ರೂ ಅಕ್ಕಿ ಹೇಗೆ ಬರುತ್ತೆ ಕೇಳಿದ್ರೆ ಅದೊಂದು ಪ್ಲಾಂಟ್ ಇದೆ, ಆ ಪ್ಲಾಂಟ್ ಇಂದ ಒಂದು ಸಣ್ಣದೊಂದು ಸೀಡ್ ತರ ಬರುತ್ತೆ, ಅದರಿಂದ ಅಕ್ಕಿ ಬರ್ತದೆ ಹೇಳುವಂತಹ ಯುವ ಪೀಳಿಗೆ ಈಗಿನ ಮಕ್ಕಳಿದ್ದಾರೆ, ಈಗ ಜನರೇಷನ್ ಇದ್ದಾರೆ. ಅಂತವರಿಗೆ ಎಲ್ಲ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮ ಇದು. ಈ ಬದುಕು ಕಟ್ಟೋಣ ಬನ್ನಿ ಇವರ ಒಂದು ತಂಡದ ಮೂಲಕ ಇಲ್ಲಿ ಬೆಳಗಿನ ಜಾವ 8:30 ಕೂಡ ಈ ಒಂದು ನೇಜಿ ನಡುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ನಾವು ತುಳುನಾಡಲ್ಲಿ ಹೇಳ್ತೀವಿ ಎನೆಲ್ ಬಂತಿಳು ಸುಗ್ಗಿಯಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಎನೆಲ್ ಮತ್ತೆ ಸುಗ್ಗಿಯ ಈ ನಡುವಲ್ಲಿ ಈ ಏನಂತ ಹೇಳಿದ್ರೆ ಕಾವೇರಿ ಸಂಕ್ರಮಣ ಬರುವ ಸಂದರ್ಭದಲ್ಲಿ ಈ ನೇಜಿ ನಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಇಲ್ಲಿ ಆ ಒಂದು ಸಂಪ್ರದಾಯಕ್ಕೆ ಅನುಗುಣವಾಗಿ ಬದುಕು ಕಟ್ಟೋಣ ಬನ್ನಿ ಇವರ ತಂಡ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು 500 ಅಲ್ಲ, 500ಕ್ಕೂ ಮಿಕ್ಕಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಥವಾ ಇಲ್ಲಿರುವಂತಹ ಪುರುಷರಾಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ನೇಜಿ ನಡುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕಾಗಿರೋದು ಈಗಿನ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಇದೆಯಾ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ಮಕ್ಕಳನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೇವಲ ನೇಜಿ ನಡುವ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ನೇಜಿ ಬೆಳೆದಾದ್ಮೇಲೆ ಅದು ಭತ್ತ ಹೇಗೆ ಬಡಿಯೋದು, ಆ ಭತ್ತವನ್ನ ಹೇಗೆ ಮುಡಿ ಕಟ್ಟೋದು, ಆನಂತರ ಅದನ್ನ ಇದಕ್ಕೆ ಫ್ಯಾಕ್ಟರಿಗೆ ಹೇಗೆ ಕೊಡೋದು, ಅಲ್ಲಿಂದ ಅದು ಹೇಗೆ ಅಕ್ಕಿಯಾಗಿ ಬರ್ತದೆ, ಇದೆಲ್ಲ ಮಾಹಿತಿಯನ್ನ ಈ ಒಂದು ತಂಡ ಕೊಡುವಂತಹ ಯೋಜನೆ ಕೂಡ ಇದೆ. ಹಾಗಾಗಿ ಕೇವಲ ಒಂದು ಮಾತ್ರ ಅಲ್ಲ, ಇಲ್ಲಿ ಬರೀ ನೇಜಿ ನಡುವ ಕಾರ್ಯಕ್ರಮ ಮಾತ್ರ ಅಲ್ಲ, ಇದರ ಹಂತ ಹಂತದ ಕೂಡ ಎಲ್ಲ ಸ್ಟೆಪ್ ಕೂಡ ಮಕ್ಕಳಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನ ಈ ಮೂಲಕ ಮಾಡಲಾಗ್ತಾ ಇದೆ. ಬದುಕು ಕಟ್ಟೋಣ ಬನ್ನಿ ಇದರ ಅಧ್ಯಕ್ಷರಾಗಿರುವಂತಹ ಧನಂಜಯ ರಾವ್ ಇದ್ದಾರೆ. ಸರ್, ನಿಮ್ಮ ನೋಡಿದ್ರು ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಕೈಯಲ್ಲಿ ಆ ಒಂದು ನೇಜಿ ಇದೆ, ಇವತ್ತು ನೀವು ನೆಡುವಂತಹ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಈ ಅದ್ಭುತವಾದ ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಬಹಳ ಸಂತೋಷವನ್ನ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ಅತ್ಯಂತ ನಿರ್ಲಕ್ಷಿಸುವಂತಹ ಒಂದು ಕ್ಷೇತ್ರ ಅಂತ ಇದ್ರೆ ಅದು ಊಟ. ಎಲ್ಲರೂ ಊಟವನ್ನ ಮಾಡ್ತೇವೆ, ಆದ್ರೆ ಎಲ್ಲರೂ ಊಟ ಮಾಡ್ತಾರಾ ಅಂತ ಹೇಳುವಂಥದ್ದು ನಾವು ಆಲೋಚಿಸ್ಬೇಕು. ಎಷ್ಟೋ ಜನ ನಮಗೆ ಎಷ್ಟು ಬೇಕಾ ಅಷ್ಟನ್ನ ನಾವು ಬಳಸಿಕೊಳ್ಳದೆ ನಾವು ಹೆಚ್ಚನ್ನ ಹಾಕಿಕೊಳ್ತೇವೆ. ಆ ಅನ್ನವನ್ನ ತಕೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹೊಂದಿಸಿ ಹಾಕ್ತೇವೆ. ಆದರೆ ಯಾರೆಲ್ಲ ಅನ್ನ ಹಾಕೊಂಡು ಅನ್ನವನ್ನ ಬಿಸಾಡ್ತಾರ ಅವ್ರು ನೋಡ್ಬೇಕು, ಇಲ್ಲಿ ಆ ಒಂದೊಂದು ಅನ್ನದಲ್ಲಿ ಇಷ್ಟು ದೊಡ್ಡ ಬೆವರಿನ ಕಣ ಇದೆ. ಇಷ್ಟು ಕಷ್ಟಪಟ್ಟು ನಾವು ಅನ್ನವನ್ನ, ಅಕ್ಕಿಯನ್ನ ಬೆಳೆಸ್ತಾ ಇದ್ದೇವೆ. ಈ ಅನ್ನದ ಈ ಅಕ್ಕಿಯ ಮಹತ್ವವನ್ನ ತಿಳ್ಕೊಳ್ಬೇಕು. ಯುವ ಜನಾಂಗ ಇವತ್ತು ಏನ್ ಮಾಡ್ತದೆ ಹೇಳಿದ್ರೆ ಬಹಳಷ್ಟು ಅನ್ನ ಹಾಕೊಳ್ತಾರೆ. ನಾವು ಒಂದು ಫಂಕ್ಷನಿಗೆ ಹೋದ್ರೆ ನೋಡ್ತೇವೆ, ಜನ ಬೇಕಾದಷ್ಟು ಅನ್ನವನ್ನ ಬಳಸ್ಕೊಳ್ತಾರೆ, ಅದನ್ನ ಎಸಿತಾರೆ ತಕೊಂಡು ಹೋಗಿ, ಕ್ಯಾಶುವಲ್ ಆಗಿ ಬಿಸಾಡ್ತೇವೆ. ನಾವು ಬೇಯಿಸಿದವರಿಗಿಂತಲೂ ಅದಕ್ಕೆ ಗೌರವ ಕೊಡದೆ ಆ ಅನ್ನ ಬ್ರಹ್ಮನಿಗೆ ನಾವು ಅವಮರ್ಯಾದೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡ ಯುವ ಜನಾಂಗಕ್ಕೆ ಒಂದು ಸಂದೇಶವನ್ನ ಕೊಡುವಂತ ಆಶಯ ಇತ್ತು. ಒಂದು ಅನ್ನವನ್ನ ಒಬ್ಬ ರೈತ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾನೆ, ಅದರಲ್ಲಿ ಶ್ರಮ ಎಷ್ಟಿದೆ ಹೇಳುವುದನ್ನ ನಾವು ತಿಳಿದುಕೊಳ್ಬೇಕು. ಯುವ ಜನಾಂಗದಲ್ಲಿ ಅನ್ನದ, ಅಕ್ಕಿಯ, ರೈತರ ಬೆವರಿನ ಆ ಹನಿಯ ಕಷ್ಟವನ್ನ ಸಮಾಜಕ್ಕೆ ತಿಳಿಯಪಡಿಸಬೇಕು.
ಬದುಕನ್ನ ನಾವು ಕಟ್ಟುವುದು ಅನ್ನದಿಂದ, ಅಕ್ಕಿಯಿಂದ, ಆ ರೈತನ ಬೆವರಿನಿಂದ. ಅದರ ಮಹತ್ವ, ಅದರ ಬೆಲೆಯನ್ನ ತಿಳ್ಕೊಳ್ಬೇಕು ಹೇಳುವ ದೃಷ್ಟಿಯಿಂದ ಇವತ್ತು ನಾವು ಸ್ವತಃ ಬೆವತಿದ್ದೇವೆ. ಇಷ್ಟು ದೊಡ್ಡ ರೀತಿಯಲ್ಲಿ ಅನ್ನವನ್ನ ಬೆಳೆಸುವಂತಹ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಖುಷಿ ಆಗ್ತಾ ಇದೆ. ಇಷ್ಟು ಜನ ಬಂದ ಯುವಕರಲ್ಲಿ ಕೆಲವಷ್ಟು ಜನ ಆದ್ರೂ ಕೂಡ ಈ ಅನ್ನದ ಮಹತ್ವವನ್ನ ತಿಳ್ಕೊಂಡು, ನಾನು ಬೆಳೆಸಿದಂತಹ, ನಾನು ತಿನ್ನುವ ಅನ್ನವನ್ನ ಒಬ್ಬ ರೈತ ಬೆಳೀತಾ ಇದ್ದಾನೆ, ಅದರಿಂದ ಅವನ ಬದುಕನ್ನ ಕಟ್ಟಿಕೊಳ್ತಾ ಇದ್ದಾನೆ. ಅವನು ಬೆಳೆಸಿದಂತಹ ಅನ್ನದಿಂದ ನಾನು ಬದುಕನ್ನ ಕಟ್ಟಿಕೊಳ್ತೇನೆ, ಅನ್ನವನ್ನ ಬಿಸಾಡಬಾರದು ಹೇಳುವಂತಹ ಒಂದು ಆಲೋಚನೆ ನಮಗೆಲ್ಲರಿಗೂ ಇರಬೇಕು. ಆದ್ರಿಂದ ನಾನು ಬದುಕು ಕಟ್ಟೋಣ ಬನ್ನಿ ತಂಡದ ಉದ್ದೇಶ ಇಷ್ಟೇ. ಅನ್ನದ ಮಹತ್ವವನ್ನ ತಿಳಿರಿ, ಅಕ್ಕಿಯ ಮಹತ್ವವನ್ನ ತಿಳಿ, ರೈತನ ಬೆವರಿನ ಆ ಒಂದು ಶ್ರಮವನ್ನ ಅರಿರಿ. ಯಾವತ್ತೂ ಕೂಡ ಅನ್ನಕ್ಕೆ, ಶ್ರಮಕ್ಕೆ, ರೈತನಿಗೆ ಗೌರವವನ್ನ ಕೊಡಿ ಹೇಳುವಂತದ್ದೇ ಬದುಕು ಕಟ್ಟೋಣ ಬನ್ನಿ ತಂಡದ ನಮ್ಮ ಉದ್ದೇಶ. ಎಲ್ಲರೂ ಕೂಡ ಸುಖಿಗಳಾಗಿರ್ಲಿ, ರೈತರ ಬದುಕು ಹಸನಾಗಲಿ, ಇನ್ನಷ್ಟು ಜನ ರೈತ ಕ್ಷೇತ್ರಕ್ಕೆ ಬರಲಿ. ಇಷ್ಟು ಸುಂದರವಾದಂತಹ ದಿನವನ್ನ ನಾವೆಲ್ಲರೂ ಅನುಭವಿಸುವ. ಹ್ಯಾಟ್ಸ್ ಆಫ್ ಟು ಸುದ್ದಿ ಬಿಡುಗಡೆ. ಕೆಸರಿನಲ್ಲಿ ನೀವು ನಮ್ಮ ಜೊತೆ ಇವತ್ತು ಇಳಿದಿದ್ದೀರಾ, ನಮ್ಮ ಜೊತೆ ಸೇರಿಕೊಂಡಿದ್ದೀರಾ. ವಿಶೇಷವಾದಂತಹ ಅಭಿನಂದನೆ ಸುದ್ದಿವಾಹಿನಿಯವರಿಗೂ ಕೂಡ. ನೀವೆಲ್ಲರೂ ಕೂಡ ಸೇರಿದ್ದು ನಮಗೆ ಹುಮ್ಮಸ್ಸನ್ನ ಕೊಟ್ಟಿದೆ. ಇಷ್ಟು ಜನರಿಗೂ ಕೂಡ ನಮ್ಮ ಬದುಕು ಕಟ್ಟೋಣ ಬನ್ನಿ ಟ್ರಸ್ಟ್ನ ಪರವಾಗಿ ಆರ್ಥಿಕವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಶ್ರಮದಿಂದಾಗಿ ನಾವು ಯಶಸ್ಸಾಗಿದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಅಭಿವಂದನೆ. ಈಗ ನೋಡ್ಬೋದು, ಬೆಳಗ್ಗೆ 9 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗಿತ್ತು. ಆದ್ರೆ ಇದೀಗ 12 ಗಂಟೆ ವೇಳೆ ಆಗಿರ್ಬೋದು. ಅಷ್ಟು ಬೇಗ ಇಷ್ಟು ದೊಡ್ಡ ಇದು ಗದ್ದೆ, ಇದು 1, 2, 3, 4 ಗದ್ದೆ ಇದೆ. ಆ 4 ಗದ್ದೆಯಲ್ಲೂ ಕೂಡ ಈ ನೇಜಿ ನಡುವ ಕಾರ್ಯಕ್ರಮ ಮುಗಿದೇ ಹೋಯ್ತು ಅಂತ ಹೇಳಿದ್ರೆ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದಕ್ಕೆ ಇದೇ ಒಂದು ಮುಖ್ಯ ಸಾಕ್ಷಿ. ಅಂದ್ರೆ ಇಷ್ಟು ಸಂಖ್ಯೆಯಲ್ಲಿ ಕೈ ಸೇರಿದ್ರೆ ಯಾವುದೇ ಕೆಲಸ ಆಗಿರ್ಬೋದು ಅದು ಫಟ್ ಅಂತ ಮುಗಿಯುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಎಲ್ಲರೂ ಕೂಡ ಹರ್ಷೋದ್ಗಾರವನ್ನ ಹಾಕ್ತಾ ಇದ್ದಾರೆ, ಎಲ್ಲರೂ ಕೂಡ ಖುಷಿಯಿಂದ ವಾಪಸ್ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಖುಷಿಯಿಂದ ಹರ್ಷೋದ್ಗಾರವನ್ನ ಹಾಕೊಂಡು ವಾಪಸ್ ಆಗ್ತದೆ. ಎಲ್ಲರೂ ಖುಷಿ ಇದೆ. ಇಷ್ಟು ಬಿಸಿಲಿದ್ರು ಕೂಡ ಯಾರು ಕೂಡ ಬೇಜಾರಿಲ್ಲ. ಆದ್ರೆ ನಾವು ಒಂದು ಅದ್ಭುತವಾದ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಖುಷಿ ಪ್ರತಿಯೊಬ್ಬರು ಇದ್ದಾರೆ. ಈಗ ನಮ್ಮ ಜೊತೆ ಈ ರವೀಶ್ ಪಡುಮಲ ಇದ್ದಾರೆ, ಧರ್ಮಸ್ಥಳದ ಶ್ರೀ ಮಂಜುನಾಥ ಇಂಜಿನಿಯರಿಂಗ್ ಕಾಲೇಜಿನ ಮುಖ್ಯಸ್ಥರಾಗಿರುವಂತಹ ರವೀಶ್ ಪಡುಮಲ ಇದ್ದಾರೆ. ಸೊ ಇವರು ಕೂಡ ನೋಡಬಹುದು, ವೈಟ್ ಬಟ್ಟೆ ಹಾಕಿದ್ದಾರೆ. ಈಗ ಫುಲ್ ಅದು ಕೆಸರಾಗಿದೆ, ಆದ್ರೆ ಅವ್ರಿಗೆ ಅದ್ಯಾವ್ದು ಬೇಜಾರಿಲ್ಲ. ಆದ್ರೆ ಮನೆಗೆ ಹೋದಾಗ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇಜಲಿಟ್ಟಿದ್ದೀರಾ, ಎಷ್ಟು ಖುಷಿ ಅನಿಸ್ತಾ ಇದೆ? ಈ ಕಾರ್ಯಕ್ರಮ ಬಗ್ಗೆ ನಿಮ್ಮ ಒಂದು ಮಾತು ಏನಿದೆ? ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ಸಮುದಾಯಕ್ಕೆ ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ನಮಗೆ ಕೃಷಿಯ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗಿದೆ. ಅದರಲ್ಲೂ ಕೂಡ ನಾವು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೇವೆ, ಒಂದು ಇಡೀ ತುಳು ಸಂಸ್ಕೃತಿಯ ಇಲ್ಲಿ ಮೇಲೈಸಿದೆ ಅಂತ ನಾವು ಹೇಳ್ಬಹುದು. ಇಂತಹ ಒಂದು ವಿಚಾರಧಾರೆಗಳನ್ನ ಎಳೆದು ಯುವ ಜನತೆ ಏನನ್ನು ಕಲಿಬೇಕಾ ಅದನ್ನ ಇಲ್ಲಿ ತೋರಿಸುವಂತ ಕೆಲಸವನ್ನ ಬದುಕು ಕಟ್ಟೋಣ ಬನ್ನಿ ತಂಡದವರು ಮಾಡಿದ್ದಾರೆ. ಇದು ನಮಗೆ ನಿಜವಾಗ್ಲೂ ಒಂದು ಮೆಚ್ಚುವಂತ ಕೆಲಸ. ನಮ್ಮ ಮಾರ್ಗದರ್ಶಕರು ಯಾರಿದ್ದಾರೆ ಅವರೆಲ್ಲರೂ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಬರೋಬ್ಬರಿ 4.5 ಎಕರೆಗಿಂತಲೂ ಹೆಚ್ಚಿನ ಗದ್ದೆಯನ್ನ ಅಂದಿನ ದಿವಸ ಉಳುಮೆ ಮಾಡಿದ್ದಾರೆ. ಈಗ ನಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ಏನು ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಗೆ ತಿನ್ನುವ ಅನ್ನ ಏನಿದೆ ಅದು ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ಯಾರ ಹತ್ರಲ್ಲಿ ವಿಚಾರಿಸಿದ್ರೆ ನಮ್ಮ ಈಗಿನ ಮಕ್ಕಳಿಗೆ ಯಾರಿಗೂ ತಿಳಿದಿರುವುದಿಲ್ಲ. ಆದ್ರೆ ಆ ವಿಚಾರ ತಿಳಿಬೇಕು ಅನ್ನುವ ನಿಟ್ಟಿನಲ್ಲಿ ಎಷ್ಟೇ ವಿದ್ಯಾವಂತರಾದ್ರೂ ನಮಗೆ ಅನ್ನ ಎಲ್ಲಿ ಸಿಗುತ್ತದೆ, ತರಕಾರಿ ಹೇಗೆ ಆಗ್ತದೆ, ಮತ್ತೆ ನಾವು ತಿನ್ನುವಂತಹ ಬೇರೆ ಬೇರೆ ಆಹಾರಗಳು ಎಲ್ಲಿಂದ ಸಿಗ್ತವೆ ಅನ್ನುವಂತಹ ವಿಚಾರಧಾರೆಗಳು ತಿಳಿದ್ರೆ ಮಾತ್ರ ನಮ್ಮ ದೇಶ ನಾವೇನು ಕನಸು ಕಂಡಿದ್ದೇವೆ ವಿಶ್ವಗುರು ಆಗುತ್ತೆ ಅಂತೇಳಿ. ಈ ವಿಶ್ವಗುರು ಆಗುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಉಜಿರೆಯ ಈ ಗದ್ದೆಯಲ್ಲಿ ಮಾಡಿದಂತ ಕಾರ್ಯ ಏನಿದೆ ಇದು ರಾಷ್ಟ್ರ ಮೆಚ್ಚುವಂತ ಕಾರ್ಯ, ರಾಜ್ಯಕ್ಕೆ ಮಾದರಿಯಾಗುವಂತ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಈ ಬದುಕು ಕಟ್ಟೋಣ ಬನ್ನಿ ಅದ್ಭುತವಾದ ಕಾರ್ಯಕ್ರಮಕ್ಕೆ ಒಬ್ಬ ಮುಖ್ಯ ಅತಿಥಿ ಬಂದಿದ್ದಾರೆ. ಅವ್ರು ಯಾರಂತ ಹೇಳಿದ್ರೆ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಕೆಂಡ ಸಂಪಿಗೆ ಧಾರಾವಾಹಿಯ ಮುಖ್ಯ ನಾಯಕ ನಟರಾಗಿರುವಂತಹ ಆಕಾಶ್ ಇದ್ದಾರೆ. ಸರ್, ಫಸ್ಟ್ ಕ್ವಶನ್ ತುಳು ಬರ್ಪುಂಡ? ತುಳು ಬರ್ಪೂಜಿ ಅರ್ಥ ಹಾಕೊಂಡು ನೆರಡಪುರ ಅರ್ಥ ಹಾಕೊಂಡ, ನೆರ್ಪುನಪುರ ಅರ್ಥ ಹಾಕೊಂಡ? ಸ್ವಲ್ಪ ಅಂದ್ರೆ ನಾವು ಭಯ ಆಗಿಲ್ಲ. ನನಗೆ ಯಾಕೆ ಬೈತೀರಾ? ಅಲ್ಲ, ಕೆಲವರು ಬಂದಾಗ ಏನಾದ್ರು ಮಾತಾಡಿದಾಗ ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಭಯ ಹಾಗೆ. ಓಕೆ, ಇನ್ನೊಂದು, ನೀವು ಈ ಒಂದು ಕಾರ್ಯಕ್ರಮ ಬಂದಿದ್ದೀರಾ, ಇದನ್ನ ನೋಡ್ತಾ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಆಕ್ಚುಲಿ ನಾನು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದೊಂದು ಇನಿಷಿಯೇಟಿವ್ ತಗೊಂಡಿರೋದು ತುಂಬಾ ಒಳ್ಳೆ ವಿಷಯ. ಆದ್ರೆ ಎಲ್ಲೋ 100 ಜನ 200 ಜನ ಸೇರಿರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಇಡೀ ಊರೇ ಸೇರಿದೆ ಇಲ್ಲಿ.
ಪ್ರತಿಯೊಬ್ರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದು ತುಂಬಾ ಒಳ್ಳೆ ವಿಷಯ ಇದೆ ಆಕ್ಚುಲಿ. ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿ ಇರೋರಿಗೆ, ಆದ್ರೆ ಈ ಊರ್ ಬಿಟ್ಟು ಆಚೆ ಇರೋರಿಗೆ ಎಲ್ಲರಿಗೂ ಏನೋ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಾವು ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬಿಡ್ತೀವಿ, ಆದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟವಿದೆ. ಒಬ್ಬ ರೈತ ಆ ಅಕ್ಕಿನ ನಮ್ಗೆ ತಲುಪಿಸೋ ತನಕ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿರ್ಬೇಕು. ನಾನು ಅಷ್ಟೇ ತುಂಬಾ ವರ್ಷ ಆಗಿದೆ ಇಲ್ಲಿ ಬರ್ದೆ, ಗದ್ದೆಗೆ ಹೋದವನೇ ಅಲ್ಲ. ಸೊ ಆದ್ರೆ ಇಲ್ಲಿ ಬಂದಾಗ, ಯಾಕಂದ್ರೆ ಇದು ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರು ಟೀನೇಜರ್ಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಪಾರಂಪರಿಕವಾಗಿ ಬಂದಿರೋದು ಆ ಕೃಷಿ, ಇವಾಗ ಅವ್ರ ಗದ್ದೆಯಲ್ಲಿ ಅವ್ರ ಕೆಲಸ ಮಾಡಿ ದುಡ್ದು ಊಟ ಮಾಡೋ ಖುಷಿ ಇದೆಯಲ್ಲ, ಅದ್ ನಿಮ್ಗೆ ಲಕ್ಷ ಕೊಟ್ರು ಆ ಖುಷಿ ಸಿಗಲ್ಲ. ಅದೇ ಇಲ್ಲಿ ತುಂಬಾ ಜನ ಟೀನೇಜರ್ಸ್ ಯುವಕರೆಲ್ಲ ಬಂದಿದ್ದಾರೆ, ಅವ್ರಿಗೆ ದಿಸ್ ಅ ಗುಡ್ ಇನಿಷಿಯೇಟಿವ್. ಅವ್ರಿಗೂ ಗೊತ್ತಾಗುತ್ತೆ, ಇದ್ರ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ. ಫಸ್ಟ್ ಯಾವುದೇ ಕೆಲಸ ಫಸ್ಟ್ ಪ್ರೀತಿ ಹುಟ್ಟಬೇಕು, ಫೋರ್ಸ್ ಮಾಡಕ್ಕಾಗಲ್ಲ. ಇದು ನಮ್ ಗದ್ದೆ, ನಮ್ಮ ಇದು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ನೀವು ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಬಂದ್ರಿ? ಇದು ನಿಮ್ಗೆ ಸಡನ್ ಆಗಿ ಇಲ್ಲಿ ಬಂದಂತ ಒಂದು ಅನುಭವ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರಿ? ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ. ಹಾಗೆ ಫ್ರೆಂಡ್ಸ್ ಇದೇ ಊರವ್ರು ಇರೋದ್ರಿಂದ ಇನ್ವೈಟ್ ಮಾಡಿದ್ರು. ನಾನು ನಿನ್ನೆ ಹೇಳಿದ್ರು ಬರ್ಬೇಕು ಅಂತ, ಅದಕ್ಕೆ ಬಂದ್ ಹೋಗೋಣ ಅಂತ ಬಂದೆ. ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂಡ್ ಇಟ್ಸ್ ಅ ವೆರಿ 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 ಗುಡ್ ಇನಿಷಿಯೇಟಿವ್. ನಾನು ಶೂಟಿಂಗ್ ಇತ್ತು ಮಂಗಳೂರಲ್ಲಿ, ಶೂಟಿಂಗ್ ಎಲ್ಲ ಮುಗಿಸಿ ಧರ್ಮಸ್ಥಳಕ್ಕೆ ಬಂದು ಹಾಗೆ ಇದ್ರಲ್ಲಿ ಒಂದು ಭಾಗಿಯಾಗಿರೋದು ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಒಂದು ಕ್ವಶನ್, ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನ್ ವೆಜ್. ಅಂದ್ರೆ ನಿಮ್ಗೆ ಇಲ್ಲಿ ಕೋರಿ ರೊಟ್ಟಿ ಗೊತ್ತಾ? ತಿಂದಿದ್ದೀನಿ. ಎಷ್ಟು ಸರಿ ಮಂಗಳೂರಿಗೆ ಬಂದಿದ್ದೀರಾ ನೀವು? ಮಂಗಳೂರ್ಗ ನಾನು 1 ವರ್ಷ ಉಡುಪಿಲೇ ಇದ್ದೆ. ಸೊ ಕೋರಿ ರೊಟ್ಟಿ, ಸುಕ್ಕ ಎಲ್ಲ ಮಂಗಳೂರು ಅಂತ ಫೇಮಸ್ ಕೋರಿ ರೊಟ್ಟಿ, ಸುಕ್ಕ, ಫಿಶ್ ಕರಿ. ಸೊ ನಿಮ್ಗೆ ಯಾವ ಫಿಶ್ ಇಷ್ಟ ಇಲ್ಲಿ? ನನಗೆ ಅಂಜಲ್ ಇದೆ, ನನಗೆ ಪಾಂಫ್ರೆಟ್ ಇಷ್ಟ, ಆಮೇಲೆ ಕೊಕ್ಕರ್ ಇಷ್ಟ ಆಗುತ್ತೆ. ಇಷ್ಟಪಟ್ಟು ಯಾವ್ದಾದ್ರು ಹೋಟೆಲ್ ಗೊತ್ತಾ? ನೀವು ಯಾವ್ದಾದ್ರು ರೆಗ್ಯುಲರ್ ಹೋಗುವಂತ ಹೋಟೆಲ್ ಯಾವ್ದು ಅಂತ? ಮಚ್ಲಿ, ತಿಮ್ಮಪ್ಪ ಉಡುಪಿಲಿ. ಅದ್ ಬಿಟ್ರೆ ನಾನು ಜಾಸ್ತಿ ಇಲ್ಲಿ ಬಂದಾಗ ಈ ದೊಡ್ಡ ದೊಡ್ಡ ಹೋಟೆಲ್ಸ್ಗೆ ಹೋಗಲ್ಲ. ಈ ಬಾಳೆ ಎಲೆ ಹಾಕಿ ಆತರ ಊಟ ಹಾಕ್ತಾರಲ್ಲ, ಅದ್ ನಾನು ತುಂಬಾ ಇಷ್ಟಪಡ್ತೇನೆ. ಟೇಸ್ಟೇ ಬೇರೆ ಇರುತ್ತೆ. ನೀವ್ ಎಷ್ಟೇ ದೊಡ್ಡ ಹೋಟೆಲ್ಗೆ ಹೋದ್ರು ಈ ಬಾಳೆ ಎಲೆ ಹಾಕಿ ಊಟ ಹಾಕ್ತಾರಲ್ಲ, ಅದ್ರದ್ದು ಟೇಸ್ಟೇ ಬೇರೆ. ಸೊ ಇವತ್ತು ಈ ಕಾರ್ಯಕ್ರಮ ನೋಡಿ, ನೀವು ನಿಮ್ಮ ಈಗ ಯುವ ಪೀಳಿಗೆಗೆ ನೀವು ಏನ್ ಹೇಳ್ತೀರಾ? ಸೊ ಈ ರೈತ ಸಂಪ್ರದಾಯ ಇರ್ಬೋದು, ಆ ಸುಗ್ಗಿ ಅಂದ್ರೆ ನಾವು ನೇಜಿ ನೆಡುವುದು ಅಂತ ಹೇಳ್ತೀವಿ ಇದನ್ನ, ಅಂದ್ರೆ ಏನೆಲ್ಲ ಆದ್ಮೇಲೆ ಬಂತಿರ ಅಂತ ಬರ್ತೇವೆ ನಮ್ಮ ತುಳು ಭಾಷೆಯಲ್ಲಿ. ಸೊ ಈ ಸಂಪ್ರದಾಯ ಬಗ್ಗೆ ನೀವು ನೆಕ್ಸ್ಟ್ ಪೀಳಿಗೆಗೆ ಏನ್ ಹೇಳ್ತೀರಾ ಅಂತ? ನಾವು ಇದೇ ಪೀಳಿಗೆ ಆಗಿರೋದ್ರಿಂದ ನಂಗೂ ಅಷ್ಟೇ ಇದು ತುಂಬಾ ಉಪಯೋಗ. ಹಾಗೆ ಇಲ್ಲಿರೋರ್ಗೆ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಿ ಮುಂದೆನೂ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಕೃಷಿ ತುಂಬಾ ಕಮ್ಮಿ ಆಗ್ತದೆ. ಮುಂಚೆ ಏನ್ ಇತ್ತು ಅದ್ರ ಪರ್ಸೆಂಟೇಜ್ ಕಮ್ಮಿ ಆಗ್ತದೆ, ಇವಾಗ ತೀರಾ ಕಮ್ಮಿ ಆಗಿದೆ. ಅದು ನಮ್ ತಪ್ಪಂತಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದ್ರಿಂದ ಇಲ್ಲಿ ಬಂದು ರಜದಲ್ಲಿ ಬಂದ್ ಮಾಡ್ಬೇಕಷ್ಟೇ. ನಾವ್ ಇದನ್ನ ತೊಡಗಿಸ್ಕೊಳಕ್ಕಾಗಲ್ಲ, ಆದ್ರೆ ಅದನ್ನ ಬಿಡ್ಲೂಬಾರ್ದು. ರೈತರಿಗೆ ಕೂಡ ಜಾಸ್ತಿ ರೆಸ್ಪೆಕ್ಟ್ ಕೂಡ ಸಿಗ್ತಾ ಇಲ್ಲ. ಹೌದು, ಅದ್ ತುಂಬಾ ನಿಜ. ಯಾಕಂತ ಹೇಳಿದ್ರೆ ಎಂಡ್ ಕನ್ಸ್ಯೂಮರ್ಗೆ ಅಷ್ಟೇ ಅದ್ರದ್ದು ಇವಾಗ ದುಡ್ಡು ಕೊಟ್ಟು ತಗೋಬಿಡ್ತೀವಿ. ಅದಕ್ಕೆ ಆ ಎಂಡ್ ಕನ್ಸ್ಯೂಮರ್ ಇವಾಗ 100 ರೂಪಾಯಿ ಕೊಟ್ರೆ ಇವ್ರಿಗೆ ಇಲ್ಲಿ 50 ರೂಪಾಯಿ ಸಿಗಲ್ಲ. ಸೊ ಅಷ್ಟು ಕಷ್ಟ ಅದ್ ಗೊತ್ತಾಗಬೇಕು. ಇವಾಗ ನಾಟಿ ನೆಟ್ಟು ಅದರಿಂದ ಎಂಡ್ ಪ್ರೊಸೆಸ್ ಆಗೋ ತನಕನು ಎಷ್ಟು ಕಷ್ಟ ಇದೆ ಅದ್ರಲ್ಲಿ ಅಂತ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಫುಡ್ ವೇಸ್ಟ್ ಮಾಡೋದಾಗ್ಲಿ, ಅನ್ನನ ಚೆಲ್ಲೋದಾಗ್ಲಿ ಅದೆಲ್ಲ ಮಾಡ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾದಾಗ ಮಾಡಕ್ ಹೋಗಲ್ಲ. ಯುವಕರು ಇದನ್ನ ತಗೊಂಡಾಗ ನೆಕ್ಸ್ಟ್ ಮುಂದೆ ಬರ್ತಾರಲ್ಲ, ಅವ್ರು ಅದನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ ಅವ್ರಿಗೆ. ಒಂದೇ ಒಂದು ಸೆಂಟೆನ್ಸ್ ಹೇಳಿ ನೀವು ತುಳುವಲ್ಲಿ. ಬೆಳ್ತಂಗಡಿದ ಮಾತಾ ಜನಕ್ಲ ಸ್ವಲ್ಮೇಲು. ಬೆಳ್ತಂಗಡಿದ ಮಾತಾ ಜನಕ್ಲ ಸ್ವಲ್ಮೇಲು. ಇದೀಗ ನಮ್ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಇದ್ದಾರೆ. ಅವರು ಕೂಡ ಗದ್ದೆಗೆ ಇಳಿದು ನೇಜಿ ನೆಟ್ಟಿದ್ದಾರೆ. ಸೊ ಅವ್ರ ಜೊತೆ ಅವರ ಅನುಭವವನ್ನ ಕೇಳೋಣ. ಸೊ ನೀವು ಕೂಡ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅದು ನೇಜಿ ನೆಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಗ್ಗೆ ನಿಮ್ಮ ಮಾತು ಸರ್? ಸಾಮಾನ್ಯವಾಗಿ ಒಂದು ಮಾತಿದೆ, ಯೋಜಕಃ ತತ್ರ ದುರ್ಲಭ ಅಂತೇಳಿ. ಯಾವುದಾದರೂ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಒಂದು ಕಲ್ಪನೆಯನ್ನ ಮಾಡಿ ಆ ಕಲ್ಪನೆಯನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಹೇಗೆ ಸಾಧ್ಯ ಅಂತ ಹೇಳುವಂತದ್ದನ್ನ ಬದುಕು ಕಟ್ಟೋಣ ಬನ್ನಿ ತಂಡದ ಎಲ್ಲ ಕಾರ್ಯಕ್ರಮಗಳು ಒಂದು ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈಗಳು ಊರಿನ ಎಲ್ಲ ಯುವಕರನ್ನ, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ,
ಜೋಡಿಸಿಕೊಂಡು ಮಾಡಿರುವಂತಹ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ಅಂತೂ ಅತ್ಯಂತ ವಿಶೇಷವಾದಂತಹ ಕಾರ್ಯಕ್ರಮ. ಭಾರತೀಯ ಸಂಸ್ಕೃತಿಯೇ ಪ್ರಕೃತಿಯ ಜೊತೆಗೆ ಬೆಳೆದಿರುವಂತಹ ಸಂಸ್ಕೃತಿ. ಪ್ರಕೃತಿಯನ್ನು ಬಿಟ್ಟು ಭಾರತೀಯ ಸಂಸ್ಕೃತಿ ಇಲ್ಲ. ಅನ್ನದಾತನ ಬಗ್ಗೆ ಈ ದೇಶದಲ್ಲಿ ಇದ್ದಂತಹ ಒಂದು ಪೂಜ್ಯ ಭಾವ, ಧನ್ಯತಾ ಭಾವ, ಅವರನ್ನ ಯೋಗಿ ಅಂತ ಹೇಳಿ ಕರೆದಿದ್ದಾರೆ. ಯಾಕೆಂತ ಹೇಳಿದ್ರೆ ಅದೊಂದು ತಪಸ್ಸೆ. ಲಾಭ ನಷ್ಟ ಯಾವುದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಬದುಕಿಗೆ ಅನ್ನ ಕೊಡುವಂತಹ, ಶಕ್ತಿ ಕೊಡುವಂತಹ ಕೆಲಸವನ್ನ ನಮ್ಮ ಹಿರಿಯರು ಸನಾತನ ಪರಂಪರೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ನಮ್ಮ ತುಳುನಾಡಲ್ಲಿ, ಕರಾವಳಿಯಲ್ಲಿ ಇದರ ಬಗ್ಗೆ ಆಸಕ್ತಿ ಕಡಿಮೆ ಆಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅಕ್ಕಿ ಹೊರಗಿಂದ ಬರಬೇಕಾದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಹುಶಃ ಯುವಕರಲ್ಲಿ ಇದರ ಬಗ್ಗೆ ಆಸಕ್ತಿಯನ್ನ, ಯಾಕಂದ್ರೆ ಪ್ರಕೃತಿಯ ಜೊತೆಗೆ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ನಿಜವಾದ ಆನಂದ, ಸಹಜವಾದ ಆನಂದ ಸಿಕ್ಕಿಯೇ ಸಿಗ್ತದೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಸ್ಫೂರ್ತಿದಾಯಕ. ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಿದಂತಹ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಮತ್ತು ಎಲ್ಲ ಸಂಘ ಸಂಸ್ಥೆಯವರಿಗೆ, ಅದು ರೋಟರಿ, NSS, ಸ್ಪೋರ್ಟ್ಸ್ ಕ್ಲಬ್ ಮತ್ತು ಊರಿನವರು, ಇವತ್ತು ನೋಡಿ ಇಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ ಬಂದಿದೆ. ಇಡೀ ಊರೇ ಇಲ್ಲಿ ಸೇರಿದೆ. ಇದು ನಮ್ಮದು ಅಂತ ಹೇಳುವಂತಹ ಭಾವನೆಯನ್ನ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಸ್ಫೂರ್ತಿ ಕೊಡ್ತದೆ ಅಂತ ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಇನ್ನೊಂದು, ಈಗ ನಿಮ್ಮ ಆ ಕಾಲದಲ್ಲೂ ಕೂಡ ಈ ಕಾಲದ ಯುವ ಪೀಳಿಗೆಗೆ ಅದ್ರ ಬಗ್ಗೆ ಕಿಂಚಿತ್ ಅರಿವು ಕೂಡ ಇರುತ್ತೆ. ಸೊ ನಿಮ್ಮ ಕಾಲದಲ್ಲಿ ಆ ಒಂದು ಭತ್ತ ಇದು ಮಾಡೋದಿರ್ಬೋದು, ಆ ನೇಜಿ ನೆಡುವುದಿರ್ಬೋದು, ಅದರ ಅನುಭವ ಹೇಳೋದಾದ್ರೆ ಈಗಿನ ಮಕ್ಕಳಿಗೆ ನೀವೇನ್ ಹೇಳ್ತೀರಾ? ಅಲ್ಲ, ನಮ್ಮ ಕಾಲದಲ್ಲಿ ನಾನು ಕೃಷಿಕ ಕುಟುಂಬದಿಂದ ಬಂದಂಥವನಲ್ಲ. ಆದರೆ ನನ್ನ ಮನೆಯ ಸುತ್ತಮುತ್ತ ಎಲ್ಲವೂ ಗದ್ದೆಗಳಿದ್ದವು. ಆ ಗದ್ದೆಯ ಹುಣಿಯಲ್ಲಿ ನಡ್ಕೊಂಡು ಹೋಗುವುದೇ ನಮಗೆ ಒಂದು ವಿಶೇಷ ಅನುಭವವನ್ನ ನೀಡ್ತಾ ಇತ್ತು. ಆಗ ಪ್ರತಿ ಮನೆಯಲ್ಲಿಯೂ ಈ ಭತ್ತದ ಚಟುವಟಿಕೆ ಇಲ್ಲದ ಮನೆಗಳೇ ಇರಲಿಲ್ಲ. ಇಲ್ಲ ಕೂಲಿ ಕಾರ್ಮಿಕರು ಆ ಕೃಷಿಯ ಜೊತೆಗೆ ಸೇರಿಕೊಳ್ತಿದ್ರು, ಇಲ್ಲ ಸ್ವತಃ ಮಾಡ್ತಿದ್ರು. ಈ ಕೃಷಿ ಮತ್ತು ಗೋವು ಎಲ್ಲ ಮನೆಯಲ್ಲಿಯೂ ಇದ್ದಂತಹ ಒಂದು ವಿಷಯ. ಅದು ಇಲ್ಲಿಯ ಜೀವನದ ಅವಿಭಾಜ್ಯ ಅಂಗ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ತುಂಬಾ ಮಕ್ಕಳಿಗೆ ಈ ಕೃಷಿಯ ಜೊತೆಗಿರುವಂತಹ ಶಬ್ದಗಳು, ನಾವು ತುಳುವಿನ ಬಗ್ಗೆ ಮಾತನಾಡ್ತೇವೆ, ಬಹುಶಃ ತುಳು ಸಂಸ್ಕೃತಿಯಲ್ಲಿ ಈ ಕೃಷಿಯ ಜೊತೆಗಿರುವಂತಹ ಶಬ್ದಗಳೇ ಇವತ್ತು ಕೃಷಿ ಇಲ್ಲದ ಕಾರಣಕ್ಕೋಸ್ಕರ, ಭತ್ತದ ಕೃಷಿ ಇಲ್ಲದ ಕಾರಣಕ್ಕೋಸ್ಕರ ಮಾಯವಾಗುವಂತಹ ಸ್ಥಿತಿ ಇದೆ. ಬಹುಶಃ ಯಾರೆಲ್ಲ ತುಳು ಸಂಸ್ಕೃತಿಯ ಬಗ್ಗೆ ಮಾತನಾಡ್ತೇವೆ, ನಾವೆಲ್ಲ ಇದರ ಬಗ್ಗೆ ಗಮನ ಕೊಡಬೇಕು. ಆ ದೃಷ್ಟಿಯಲ್ಲಿಯೂ ಈ ಕಾರ್ಯಕ್ರಮ ವಿಶೇಷ ಗಮನ ಕೊಡ್ತದೆ ಅಥವಾ ಸ್ಫೂರ್ತಿಯನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ನಮ್ಮ ಜೊತೆ ಬದುಕು ಕಟ್ಟೋಣ ಬನ್ನಿ ಇದರ ಸಂಚಾಲಕ ಆಗಿರುವಂತಹ ಮೋಹನ್ ಕುಮಾರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮ ಮಾಡುವಂತಹ ಉದ್ದೇಶ, ಮುಖ್ಯವಾದ ಉದ್ದೇಶ ಏನು ಅಂತ? ಯುವ ಜನತೆ ಈ ದೇಶದ ಸಂಪತ್ತನ್ನು ಉಳಿಸಬೇಕು ಅಂತ ದೃಷ್ಟಿ ನಮ್ಮದೊಂದು ಕನಸುಂಟು. ಯಾಕಂದ್ರೆ ಕೃಷಿ ಎನ್ನುವುದು ದೇಶದ ಸಂಪತ್ತು. ಅದಕ್ಕೋಸ್ಕರ ಯುವ ಸಿರಿ ಅಂತ ಹೆಸರಿಟ್ಟಿದ್ದಾನೆ. ಯಾಕಂದ್ರೆ ಯುವ ಜನತೆ ಸಿರಿಯನ್ನು ಉಳಿಸಬೇಕು. ಯಾಕಂದ್ರೆ ಯುವ ಸಿರಿ ಕಾರ್ಯಕ್ರಮ, ಆ ಸಿರಿಯನ್ನು ಉಳಿಸಬೇಕಿದ್ರೆ ಯುವ ಜನತೆ ನಮ್ಮ ಹಿನ್ನೆಲೆ ಇರುವಂತಹ ಗದ್ದೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕಾಗ್ತದೆ. ಯಾಕಂದ್ರೆ ತುಂಬಾ ಕಡೆಯಲ್ಲಿ ಈಗ ಗದ್ದೆಗಳು ಉಂಟು. ಯಾಕಂದ್ರೆ ಅದನ್ನು ಬೇಸಾಯ ಮಾಡದೆ ಬಿಟ್ಟಂತ ಗದ್ದೆಗಳು ಉಂಟು. ಜನರೆಲ್ಲ ಯುವಕ ಯುವತಿಯರೆಲ್ಲ ಪೇಟೆ ಕಡೆಗೆ ಮುಖ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿರುವಂತಹ ಏನು ಗದ್ದೆಗಳುಂಟು ಅದನ್ನು ಹಡಿಲು, ನಾವು ತುಳಿನಲ್ಲಿ ಹೇಳ್ತೇವೆ ಹಡಿಲು ಬಿದ್ದು ಹೋಗಿದೆ ಅಂತ. ಆ ಗದ್ದೆಯನ್ನೆಲ್ಲ ನಾವು ನೇಜಿ ನಾಟಿ ಮಾಡೋ ಮುಖಾಂತರ ಒಂದಷ್ಟು ಆ ಕೃಷಿಯ ವಿಚಾರಗಳನ್ನು ಯುವಕ ಯುವತಿಯರು ತಿಳಿಸಿಕೊಡ್ಬಂದೆ. ಈ ನಮ್ಮ ಉಜಿರೆ ಕಾಲೇಜಿನ ಸುಮಾರು ಒಂದು 500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೇರಿಕೊಂಡು ಇವತ್ತು ಈ ಕಾರ್ಯ ಮಾಡುತ್ತೆ. ಇದರಲ್ಲಿ ವಿಶೇಷವಾಗಿ ಹೇಗೆ ಅಂತ ಹೇಳಿದ್ರೆ, ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೆ, ಯಾಕಂದರೆ ಬೀಜ ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೆ ಮತ್ತು ಭತ್ತವನ್ನು ಮಿಲ್ಲಿಗೆ ಹಾಕಿ ಮತ್ತು ಅಕ್ಕಿ ಆಗುವವರೆಗೆ ಪೂರ್ತಿಯಾಗಿ ಅವರು ಜೊತೆಯಾಗಿ ನಿಂತು ಸುಮಾರು 1 ತಿಂಗಳಿಂದ ನಮ್ಮ ಜೊತೆ ಈ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಮತ್ತು ಇಲ್ಲಿನ ಊರಿನವರು ಸೇರಿ ಒಂದು ಬೃಹತ್ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದೆ. ಬಹುಶಃ ಇದು ಇನ್ನೊಬ್ಬರಿಗೆ ಮಾದರಿಯಾಗಲಿ ಮತ್ತು ಉಳಿದ ಕಡೆ ಇಂಥ ಕಾರ್ಯಕ್ರಮ ಆಗಬೇಕು ಮತ್ತು ಜನರು ಇದರಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದೆ. ಈ ರೀತಿಯ ಕಾರ್ಯಕ್ರಮ ಇದೆ ಮೊದಲು ಮಾಡ್ತಿರೋದ ನೀವು? ನಾವು ಗೋವಿಗಾಗಿ ಮೇವು ಅಂತ ಮುಂಚೆ ಕಾರ್ಯಕ್ರಮ ಮಾಡಿದೆ. ಅದು ಬರೀ ನೇಜಿ ನಾಟಿ ಕಾರ್ಯಕ್ರಮ ಮಾತ್ರ ಇದೆ. ಆದರೆ ಅಷ್ಟೇ ಸಾಕಾಗುವುದಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೆ, ಯಾಕಂದ್ರೆ ಉತ್ಸಾಹದಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಬೇಕಿದ್ರೆ ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೆ
ಆ ವಿದ್ಯಾರ್ಥಿಗಳು ನಮ್ಮ ಜೊತೆ ಇರ್ತಾರೆ. ಯಾಕಂದ್ರೆ ಅಕ್ಕಿ ಮುಡಿ ಆಗುವವರೆಗೆ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ಬಂದಂಥ ಬೈ ಹುಲ್ಲನ್ನು ನಾವು ನಂದಗೋಕುಲ ಗೋಶಾಲೆಗೆ ಕೊಡ್ತೇವೆ. ಮತ್ತು ಅದರಲ್ಲಿ ಅಕ್ಕಿ ಏನು ಉಂಟು ಬರ್ತದೆ ಅದನ್ನು ಅಕ್ಕಿ ಮುಡಿ ಮಾಡಿ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡುವ ಕೆಲಸವನ್ನು ಈ ವಿದ್ಯಾರ್ಥಿಗಳ ಮುಖಾಂತರ ಆಗಲಿಕ್ಕಿದೆ. ಒಂದು ಬೃಹತ್ ಒಂದು ಒಳ್ಳೆಯ ಕಾರ್ಯದಲ್ಲಿ ಈ ವಿದ್ಯಾರ್ಥಿಗಳು ಇವತ್ತು ನಾನು ಸಾಮಾಜಿಕವಾಗಿ ಅವರನ್ನು ತೊಡಗಿಸಿಕೊಂಡಿದ್ದೇನೆ. ಈ ಅನಂತೋಡಿ ಗದ್ದೆಯ ಬಗ್ಗೆ ಏನಾದ್ರು ಐತಿಹ್ಯ ಇದೆ? ಈ ಗದ್ದೆ ದೇವರ ಗದ್ದೆ ಅಂತ ಹೇಳ್ತಾರೆ, ಏನು ಅಂತ ಹೇಳ್ತಾರೆ? ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಗದ್ದೆ. ಅಂದ್ರೆ ಈಗ ಇದು ಸುಮಾರು ಇಷ್ಟು ದೊಡ್ಡ ಗದ್ದೆ ಇಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ. ಸುಮಾರು 5 ಎಕರೆ ಜಾಗದಲ್ಲಿ ಈ ಗದ್ದೆ ಉಂಟು. ಅದರಲ್ಲಿ ಸುಮಾರು 130ರಿಂದ 140 ಮುಡಿ ಅಕ್ಕಿ ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಹಿರಿಯರೆಲ್ಲ ಇದ್ದಾರೆ. ಮತ್ತೆ ನನಗೆ ಮುಖ್ಯವಾಗಿ ತುಂಬ ಜನ ಹೇಳ್ತಾರೆ, ನೀವು ಕೃಷಿ ಎಲ್ಲ ಬಾರಿ ಅನುಭವಿಸರು ಅಂತಾದರೆ, ನನ್ನ ಮನೆಯಲ್ಲಿ ಕೃಷಿ ಆಗಲಿ ಮತ್ತು ಭತ್ತದ ಗದ್ದೆ ಆಗಲಿ ಯಾವುದೂ ಇಲ್ಲ. ಆದರೆ ನನಗೆ ನೋಡಿ ಖುಷಿ ಪಡ್ತೇನೆ. ಆದರೆ ಇದು ಉಳಿಬೇಕು ಅಂತ ಕನಸುಂಟು. ಆದ ಕಾರಣ ಇಷ್ಟು ಜನರನ್ನು ಸೇರಿಕೊಂಡು ಇಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಆಯೋಜನೆ ಮಾಡಿದ್ದೇನೆ. ಇವತ್ತು ಇಷ್ಟೆಲ್ಲ ಜನ ನೋಡ್ಬಿಟ್ಟು, ಈ ವಿದ್ಯಾರ್ಥಿಗಳು ನೋಡ್ಬಿಟ್ಟು ಈ ಒಂದು ಸಮಯದಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಬಹುಶಃ ನಾನು ಊಹಿಸ್ ಕೂಡ ಮಾಡಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಆಗಿದೆ. ಯಾಕಂದರೆ ಒಂದಷ್ಟು ಇದಕ್ಕೆ ಪೂರ್ಣ ರೀತಿಯ ಸಹಕಾರ ಕೊಟ್ಟವರು ನಮ್ಮ ಇಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಆಡಳಿತದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು. ಅವರ ಇಡೀ ತಂಡ ಸುಮಾರು 1 ತಿಂಗಳಿಂದ ಇದರ ಹಿಂದೆ ನಿರಂತರವಾಗಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ಹಿರಿಯರು ಅನುಭವಿಸಲು ಬೇಕಾಗ್ತದೆ ಇದನ್ನು ಗದ್ದೆ ಎಲ್ಲ ರೆಡಿ ಮಾಡಲಿಕ್ಕೆ. ಆದರೆ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ತಗೊಳ್ಳುವಾಗ ಅವರು ಕೂಡ ನಮ್ಮ ಜೊತೆ ನಿಂತು ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಈ ಮಾಧ್ಯಮದ ಮುಖಾಂತರ, ಸುದ್ದಿಯ ಮುಖಾಂತರ ನಾನು ಜನರಿಗೆ ಹೇಳೋದು, ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಆಗಲಿ ಮತ್ತು ಯುವಜನತೆ ಹೆಚ್ಚಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕಂತ ಈ ಸಂದರ್ಭವನ್ನು ಎಲ್ಲರಲ್ಲಿ ಕೇಳಿಕೊಳ್ತೀನಿ. ಸರಿಯಾಗಿ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡ್ತಾ ಹೇಗೆ? ಹೌದು, ಖಂಡಿತವಾಗಿ. ಯಾಕಂದರೆ ನಾವು ಹೊರಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅನಂತ ಪದ್ಮನಾಭ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಯಾಕಂದರೆ ಮಳೆ ಬರೋದು ಸಹಜ. ಯಾಕಂದರೆ ಕೃಷಿ ಕಾರ್ಯಕ್ಕೆ ಮಳೆ ಬರಲೇಬೇಕಾಗ್ತದೆ. ಆದರೆ ಪ್ರಾರಂಭ ಹಂತದಲ್ಲಿ ಮಳೆ ಬಂದರೂ ಕೂಡ ನಂತರ ಈಗ ಬಿಸಿಲಿನ ವಾತಾವರಣ ಆಗಿದೆ. ಜನರು ಉತ್ಸಾಹದಿಂದ ಪಾಲ್ಗೊಳ್ತಾರೆ. ವಿದ್ಯಾರ್ಥಿಗಳು ಈಗಾಗಲೇ ಉತ್ಸಾಹದಿಂದ ಅವರು ವಿದ್ಯಾರ್ಥಿಗಳು ಕೇಳ್ತಾರೆ, ಈಗ ಸಂಜೆವರೆಗೆ ಉಂಟಾ ಅಂತ. ನಾನು ಮಧ್ಯಾಹ್ನವರೆಗೆ ಕಾರ್ಯಕ್ರಮ ಅಂತ ಹೇಳಿದೆ. ಅವರು ಸಂಜೆವರೆಗೆ ಇರಬೇಕಿತ್ತು. ಇನ್ನು ನಾವು ಒಂದಷ್ಟು ಇದರಲ್ಲಿ ಖುಷಿ ಪಡ್ಲಿಕ್ಕೆ ಉಂಟು ಅಂತ ಅವರ ಉತ್ಸಾಹವನ್ನು ತೊಡಗಿಸಿಕೊಂಡಿದ್ದಾರೆ. ಇದೀಗ ನಮ್ಮ ಜೊತೆ ಸೋನಿಯಾ ಯಶೋವರ್ಮ ಇದ್ದಾರೆ. ಇಲ್ಲಿ ಅನಂತೋಡಿ ಗದ್ದೆಯಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಆಗ್ತಾ ಇದೆ. ಇದರ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಇವತ್ತು ನಾವು ನೋಡ್ತಾ ಇದ್ವಿ ಸುಗ್ಗಿ ನೆಡುವಂತ, ನೇಜಿ ನೆಡುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಪದ್ಧತಿ ಬಗ್ಗೆ ನೀವು ತಿಳಿಯುವಂತ ಮಾಹಿತಿ? ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಾಗಿದೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ಬೇಕು, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಸುಗ್ಗಿದ್ದು ಸ್ವಲ್ಪ ಎಣ್ಣೆಲ್ಲು ಮತ್ತೆ ಸುಗ್ಗಿ ಎರಡು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಮಕ್ಕಳಿಗೆ ಎಲ್ಲ ಅನುಭವ ಕೂಡ ಇದರಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಅವಕಾಶ ಮಾಡಿಕೊಟ್ಟ ಮೋಹನ್ರಿಗೂ ಮತ್ತು ರಾಜೇಶ್ ಮತ್ತೆ ಎಲ್ಲ ತಂಡದವರಿಗೂ ನಾನು ಬಹಳ ಅಭಿನಂದನೆ ಹೇಳ್ತೇನೆ. ಈಗ ಯುವ ಪೀಳಿಗೆಗೆ, ಈಗಿನ ಮಕ್ಕಳಿಗೆ ಇದೆಲ್ಲ ಏನು ಗೊತ್ತಿಲ್ಲ. ಈ ನೇಜಿ ನೆಡುವುದು ಅಂತ ಹೇಳಿದ್ರು, ಭತ್ತ ಹೊಡೆಯುವುದು ಅಂತ ಹೇಳಿದ್ರು, ಏನು ಗೊತ್ತಿಲ್ಲ. ಸೊ ಅಂತವರಿಗೆ ಇಂಥ ಒಂದು ಕಾರ್ಯಕ್ರಮ ಎಷ್ಟು ಉಪಯೋಗ ಅಂತ? ಖಂಡಿತ ಇದು ಈಗಿನ ಮಕ್ಕಳಿಗೆ ತಿಳಿಯಬೇಕಾದ ವಿಷಯ. ನಾನ್ ಮೊನ್ನೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದಿದ್ದ. ಅವನ ಹತ್ರ ನಿನ್ಗೆ ಅಕ್ಕಿ ಹೇಗೆ ಸಿಗ್ತದೆ ಗೊತ್ತುಂಟಾ ಕೇಳುವಾಗ, ಪೇಟೆಗೆ ಹೋದ್ರಾಯ್ತು, ದುಡ್ಡು ಕೊಟ್ರಾಯ್ತು, ಅಕ್ಕಿ ಬರ್ತದೆ ಅಂತ ಹೇಳಿದ. ಆಮೇಲೆ ನಾವು ಕೂಡ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಕೂಡ ಒಂದು ಇಂಥ ಕಾರ್ಯಕ್ರಮ ಮಾಡಿದೀವಿ. ಯಾಕೆಂದ್ರೆ ಮಕ್ಕಳಿಗೆ ಒಂದು ತುತ್ತು ಅನ್ನ ನಮ್ಗೆ ಸಿಗ್ಬೇಕಾದ್ರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅದ್ರದ್ದು ಗೊತ್ತಾಗ್ಬೇಕು ಅಂತ ಹೇಳಿ ನಾವು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಹೀಗೆ ಮಾಡಿ ಮಕ್ಕಳಿಗೆ ಅದ್ರ ಅನುಭವ ಇರ್ಲಿ, ಮಕ್ಕಳಿಗೆ ಅದು ಗೊತ್ತಿರ್ಲಿ ಅಂತ ಮಾಡಿದೆವು. ತುಂಬಾ ಸಂತೋಷ ಕೊಡ್ತದೆ. ಮಾತ್ರ ನನ್ಗೆ ಕೂಡ ಕೃಷಿ ಇದು ಸಾಗುವಳಿ ತುಂಬಾ ಸಂತೋಷದ ವಿಷಯ. ಭತ್ತ ಕೊಯ್ಯುವುದು ಮತ್ತೆ ಅದನ್ನು ಬೇರೆ ಮಾಡುದು, ಅದು ಆ ಪಡಿ ಮಣೆಗೆ ತಾಗುವಾಗ ಕಾಯಿ ಹೊಡಿಲಿಕ್ಕೆ ಉಂಟು. 4 ಕಾಲು ಮುಳುಗಿದ್ರೆ 4 ಕಾಯಿ ಹೊಡಿಲಿಕ್ಕೆ, ಅದೆಲ್ಲ ತುಂಬಾ ಉತ್ಸಾಹದಿಂದ ತುಂಬಾ ಆಸೆಯಿಂದ ನಾವಲ್ಲಿ ಹೋಗಿ ನಿಂತ್ಕೊಳ್ಳೋದು, ಯಾವಾಗ ಅದು ಮುಚ್ಚುತ್ತದೆ ಅಂತ ಹೇಳಿ ನೋಡ್ಲಿಕ್ಕೆ. ಹಾಗೆ ತುಂಬಾ ನಮ್ಗೆ ಎಂಜಾಯ್ ಮಾಡ್ಲಿಕ್ಕೆ, ಈಗಿನ ಕಾಲದಲ್ಲಿ ಎಂಜಾಯ್ ಮಾಡುದಂದ್ರೆ ಪೇಟೆಗೆ ಹೋಗುದು, ಖರ್ಚು ಮಾಡುದು, ಸಿನಿಮಾ ನೋಡುದು ಹಾಗೆ ಅಂತ. ಆದ್ರೆ ಇದ್ರಲ್ಲೂ ಕೂಡ ಅಷ್ಟೇ ನಾವು ಸಂತೋಷ ಪಡ್ಬೋದು ಅಂತ ಗೊತ್ತಾಗ್ತದೆ. ಬಹಳ ಖುಷಿ ಆಯ್ತು. ಮಂಜುನಾಥ ಸ್ವಾಮಿಗೆ, ಕಾವಂದ್ರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆ ಏನು ಮಾಡಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಇದು ಬದುಕು ಕಟ್ಟೋಣ ಬನ್ನಿ ತಂಡದವರು, ಅದರ ಸಂಚಾಲಕರು ಮೋಹನ್ರು ಮತ್ತು ರಾಜೇಶ್ ಅವರು, ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿ, ಪತ್ರಕರ್ತರ ಸಂಘ ಎಲ್ಲರ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ರಿಲೆವೆಂಟ್ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇತ್ತೀಚಿನ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಈ ಗದ್ದೆ ಅಥವಾ
ಕೃಷಿ ಹೇಗೆ ನಡೀತದೆ ಅಂತ ಹೇಳುವ ಸಂಪೂರ್ಣವಾದ ಅರಿವು ಅಥವಾ ಮಾಹಿತಿ ಸಿಗುವುದಿಲ್ಲ. ಅವರು ಹೆಚ್ಚಾಗಿ ತಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪುಸ್ತಕದಲ್ಲಿ ನೋಡಿರ್ತಾರೆ, ಆದರೆ ಗದ್ದೆಗೆ ಇಳಿದು ಕೃಷಿ ಮಾಡುವಂತಹ ಸಂದರ್ಭ ಬಹಳ ಕಡಿಮೆ ಸಿಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಜೊತೆಯಾಗಿ ಸೇರಿಸಿ ಈ ಸಂಘ ಬದುಕು ಕಟ್ಟೋಣ ತಂಡದವರು ಎಲ್ಲರೂ ಸೇರಿ ಅವರನ್ನು ಗದ್ದೆಗೆ ಇಳಿಸಿ ಕೈಯಲ್ಲೆಲ್ಲ ಕೆಸರು ಮಾಡಿ ಒಂದು ಕೃಷಿ ಹೇಗೆ ಆಗ್ತದೆ ಅಂತ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ನಾನು ಈಗಾಗಲೇ ನನ್ನ ಭಾಷಣದಲ್ಲಿ ಹೇಳಿದೆ, ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರ್ಬೋದು, ಮನೆಯಲ್ಲಿ ಎಷ್ಟೇ ಚಿನ್ನ ಬೆಳ್ಳಿ ಇರ್ಬೋದು, ಆದರೆ ಅವನು ಸರಿಯಾಗಿ ಊಟ ಮಾಡ್ತಾ ಜೀವನದಲ್ಲಿ ಸುಖವಾಗಿ ಇರಬೇಕು ಅಂತ ಹೇಳಿದ್ರೆ. ನನ್ನ ಹೆಸರು ಶ್ರೀನಿವಾಸ ಗೌಡ. ನಾನು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಒಂದು 2 ತಿಂಗಳ ಹಿಂದೆ ನಮ್ಮ ಬದುಕು ಕಟ್ಟೋಣ ತಂಡದ ಸಂಚಾಲಕರಾದಂತ ಮೋಹನ್ ಕುಮಾರ್ ನಮ್ಮಲ್ಲಿ ಒಂದು ನಮ್ಮ ಸಮಿತಿಯೊಟ್ಟಿಗೆ ಒಂದು ಸಮಾಲೋಚನೆ ಮಾಡಿದ್ರು. ಈ ವರ್ಷ ನಮ್ಮ ಒಂದು ಏನು ಕಾರ್ಯಕ್ರಮ ಉಂಟು, ನೇಜಿ ನಾಟಿ ಮಾಡುವಂತಹ ಕಾರ್ಯಕ್ರಮ ಉಂಟು, ಆ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದ ಒಂದು ಗದ್ದೆಯಲ್ಲಿ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ನಮ್ಮಲ್ಲಿ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾವು ನಮ್ಮ ಸಂಪೂರ್ಣ ಸಹಕಾರ ಉಂಟು ಅಂತ ಹೇಳಿ ನಾವು ಒಳ್ಳೆಯ ರೀತಿಯ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದೇವೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂದರ್ ಅವರ ಗದ್ದೆಯಾಗಿದೆ. ಇದೊಂದು 3-4 ವರ್ಷದಿಂದ ಪಡೀಲು ಅಂತ ಹೇಳಿದ್ರೆ ಗದ್ದೆ ನಾಟಿ ಮಾಡದೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅದನ್ನು ಇದು ಮಾಡಿದ್ದಾರೆ. ಅದನ್ನ ಈ ವರ್ಷ ಅದಕ್ಕೆ ಒಂದು ಮರುಜೀವ ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಬದುಕು ಕಟ್ಟೋಣ ತಂಡದ ಸಂಚಾಲಕರಾದಂತ ಮೋಹನ್ ಕುಮಾರ್ ಇದಕ್ಕೆ ಒಂದು ಮರುಜೀವ ಕೊಟ್ಟು ಅವರಿಗೆ ನಾವು ಬೆನ್ನೆಲುಬಾಗಿ ನಾವು ದೇವಸ್ಥಾನದ ವತಿಯಿಂದ ವ್ಯವಸ್ಥಾಪನಾ ಸಮಿತಿಯಿಂದ ಇದ್ದೇವೆ. ಎಷ್ಟು ಖುಷಿ ಆಯ್ತು ಇವತ್ತೊಂದು ನೇಜಿ ನೆಟ್ಟು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗೆ? ಹೌದು, ಇವತ್ತು ಫಸ್ಟ್ ನೋಡಿದ್ ನಾವು, ಬಂದದೇ ಫಸ್ಟ್. ಎಲ್ಲ ಹಣ್ಣೆಲ್ಲ ವೇಸ್ಟ್ ಮಾಡ್ತಿದ್ವಿ ನಾವು, ಈಗ ನೋಡುವಾಗ ಎಷ್ಟು ಕಷ್ಟ ಉಂಟಂತ ಇವಾಗ ಗೊತ್ತಾಯ್ತು ನಮ್ಗೆ. ತುಂಬಾ ಖುಷಿ ಆಗ್ತುಂಟು ಎಲ್ಲರ ಜೊತೆ ಸೇರಿ ನಾಟಿ ಮಾಡಿ. ಇದು ಸಾರಿ ಎಲ್ಲ ಫುಲ್ ಸೆಟ್ ಆಗಿ ನೀವು ಒಳ್ಳೆ ರೈತ ಮಹಿಳೆ ತರ ಕಾಣಿಸ್ತಾ ಇದ್ದೀರಾ. ಯಾರೆಲ್ಲ ಇದೆಲ್ಲ ಆರ್ಗನೈಸ್ ಮಾಡಿದ್ರು? ಬದುಕು ಕಟ್ಟೋಣ ಟೀಮ್ ನ ಸರ್ ಅವರು ಹೇಳಿ ಮಾಡಿದ್ದು. ಅವರು ಕಾಲೇಜಿಗೆ ಬಂದು ಈ ತರ ಇದೆ ಅಂತ ಹೇಳಿದ್ರು. ತುಂಬಾ ಖುಷಿಯಿಂದ ಬಂದ್ವಿ ನಾವು. ಮೇಡಮ್, ನೀವೇನ್ ಹೇಳ್ತೀರಾ? ಈ ಒಂದು ಕೈಯಲ್ಲಿ ಸ್ವಲ್ಪ ಉಳಿದಿದೆ ಅನ್ಸುತ್ತೆ ನೇಜಿ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಇದು ಫಸ್ಟ್ ಎಕ್ಸ್ಪೀರಿಯನ್ಸ್? ನಮ್ಮ ಮನೆಯಲ್ಲಿ ಉಂಟು ಗದ್ದೆ, ಯಾವಾಗ ಮಾಡ್ತಿರ್ತೀವಿ ನಾವು 2 ಸಲ. ಹಾಗೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿವಿ ನೇಜಿ ನಡಕ್ಕೆ ಬಂದು. ಹೌದೌದು, ತುಂಬಾ ಸಂತೋಷ. ಅಂದ್ರೆ 500ಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ಕೊಂಡಿದ್ರು, ಅವರ ಮಧ್ಯೆ ನೀವು ಕೂಡ ಒಬ್ರು. ಈ ಒಂದು ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ? ತುಂಬಾ ಖುಷಿ ಆಗ್ತದೆ. ನಾವು ಬೆಳಿಗ್ಗೆ ಬೇಗ ಬಂದಿದ್ದೇವೆ, 7:15ಗೆ ಹೋಗ್ಬೇಕಂತ ಬಂದಾಗಿದ್ದಿಲ್ಲ. ಬೇಗ ಎದ್ದು ನೇಜಿ ನೆಡಲಿಕ್ಕೆ ಸಂತೋಷ ಆಗಿದೆ. ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ, ಅವರು ಕೂಡ ನೇಜಿ ನೆಟ್ರು. ಸೊ ಅವರಿಗೆ ಈ ತರ ಒಂದು ಕಾರ್ಯಕ್ರಮ ಎಷ್ಟು ಉಪಯೋಗ ಅಂತ ನಿಮ್ ಪ್ರಕಾರ? ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಈಗ ಭತ್ತ ಯಾವ್ದರಿಂದ ಬರ್ತದೆ ಅಂತ ಗೊತ್ತಾಗ್ತದೆ ಇದೆಲ್ಲ ನೋಡಿದ್ರೆ. ಇಲ್ಲೊಬ್ರು ಸಣ್ಣ ಹುಡುಗಿದ್ರೆ ಮಾತಾಡೋಣ. ಏತ ಖುಷಿ ಆವೊಂದುಂಡು ಒಲ್ಪದ ಬೈದಾರ ಯಾನ್ ಲೋಕಲ್ ದಾಲೆ ಇಂದ ಬಿಡುದಾರೆ ಮಸ್ತ್ ಖುಷಿ ಆವೊಂದುಂಡು. ದಯಪಂಡ ಯಾನ್ ಎಲ್ಲೆಪ್ನಾಗ ನಮ್ಮನ ಇಲ್ಲಲ್ಲಿ ಇತ್ತುಂಡು ಬಟ್ ಜಪ್ಪರ ಬುಡ ನಿಜ ದಯಪಂಡ ಎಲ್ಲೆ ಬಾಲೆ ಫಸ್ಟ್ ಟೈಮ್ ಯಾಮೂಲ್ ಮಾತ್ರ ಮಸ್ತ್ ಎಡ್ಡೆ ಎಕ್ಸ್ಪೀರಿಯನ್ಸ್. ಅವಳ ಎಣ್ಣೊಂದಿದ್ದ ಎಂಚ ಸಾರಿಡೆ ಎಂಚ ಒಬ್ಳು ಬಟ್ ಅಲ್ಲಿ ನಡ್ಪುಗ ಒಂಜಿ ಖುಷಿ ಎಕ್ಸೈಟ್ಮೆಂಟ್ ಇಡ್ ಸಾರಿ ಲೇಜಿ ದಾಲೇಜಿ ಎಂಚ ದಿಕ್ಕ ಒಂದು ಫುಲ್ ನಡ್ತ ಭಯಂಕರ ಖುಷಿ ಆತ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಸ್ಟೆಪ್ ಅಲ್ಲ ಫಸ್ಟ್ ಅಪ್ಪುಣ ಏನಿದೆ ಬಟ್ ಬೆಸ್ಟ್ ಆತಡು ಮಸ್ತ್ ಖುಷಿ ಆತಡು ಮೂಲ್ ಮಾತು ಕೂಡ ದಾದಪಂಡ ಇತ್ತು ಜೋಕ್ಲಿಗ್ ನುಪ್ಪು ಪಡ ದಾದಪಂದ ವ್ಯಾಲ್ಯೂ ಪಿಜ್ಜಾ ಬರ್ಗರ್ ಅವು ಸ್ಯಾಂಡ್ವಿಚ್ ಬಂದ. ಸೊ ಈ ಅವೇ ಜನರೇಷನ್ ದಾಲ ಸೊ ಇಡೇ ಬತ್ತಿ ಬುಕ್ಕ ಆ ನುಪ್ಪುದ ವ್ಯಾಲ್ಯೂ ಗೊತ್ತಾಂಡ ಏತ್ ಕಷ್ಟ ಬಂದು ಗೊತ್ತಾಂಡ ಅಂದು ಇದೆ ಫಸ್ಟ್ ಸ್ಟೇಜ್ ಇಂಚ ಉಂಡು ಪಂಡ ನೆಕ್ಸ್ಟ್ ಸ್ಟೇಜಸ್ ಏತಿಪ್ಪು ಯಾನ್ ಇಲ್ಲ ಉಂಪು ವೇಸ್ ಮನ್ನ ಅಮ್ಮ ಪನಂದಿತ್ತೆ ಈಗೆ ಒಂಜಿ ರೈತ ಆದ ಅವನ್ ಮನ್ನ ನೀ ಗೊತ್ತಾಪುಡು ಇನ್ನಿ ಗೊತ್ತಾಂಡ ಆಯ್ತ ವ್ಯಾಲ್ಯೂ ಏತುಂಡು ಒಂಜಿ ಉಂಪು ವೇಸ್ ಮನ್ ಬರಲ್ಲ ಇತ್ತೆ ಎಣ್ಣೆ ಒಂದಿಲ್ಲ ಇಲ್ಲ ಏತ್ ವೇಸ್ ಮಂತೋದಿತ್ತೆ ಇತ್ತೆ ನನ್ನ ವೇಸ್ ಮನ್ ಬರ ಬಲ್ಲಿ ಇಂದ ಏನಿದೆ ತುಂಬಾ ಅಮ್ಮನ ಎರಡು ದಿಕ್ಕು ಜತ. ಇದೀಗ ನಮ್ಮ ಜೊತೆ ಗ್ರಾಮ ಪಂಚಾಯತ್ ವಿದ್ಯಾ ಶ್ರೀನಿವಾಸ್ ಗೌಡ ಇದರ ಜೊತೆ ಮಾತಾಡೋಣ. ಮೇಡಮ್, ಇವತ್ತು ನೀವು ಬೆಳಗ್ಗೆ ಬೇಗ ಬಂದು ಇಲ್ಲೆಲ್ಲ ತಯಾರಿಯನ್ನ ಮಾಡಿದೀರಾ, ಇವತ್ತು ಗದ್ದೆ ಕೂಡ ಇಳಿದಿರಾ, ಎಷ್ಟು ಖುಷಿ ಅನಿಸ್ತದೆ ಈ ಕಾರ್ಯಕ್ರಮ? ಇವತ್ತು ನಮಗೆ ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ಲೈಫಿನಲ್ಲಿ ಒಂದು ತುಂಬಾ ನೆನಪಿಡುವ ದಿನ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಉಂಟು. ಅಂದ್ರೆ ನಾವೇ ಒಂದು ಸ್ವತಃ ಗದ್ದೆಯಲ್ಲಿ ನೇಜಿ ನಾಟಿ ಮಾಡಿ ಆ ಒಂದು ಅನುಭವದಿಂದ ನಾವು ಪಡೆಯುವಂತ ಸಂತೋಷವನ್ನು ಬೇರೆ ನಮ್ಗೆ ಯಾವ ಇದರಿಂದ ದುಡ್ಡು ಕೊಟ್ಟು ಸಹ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮತ್ತೆ ತುಂಬಾ ಜನಸಂಖ್ಯೆಯಲ್ಲಿ ಸೇರಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ, ಅದು ನಮ್ಗೆ ಇನ್ನೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ, ಹೇಗೆ ಇಳಿದ್ರಿ ಹೇಗೆ ಮುಗಿತು ಅಂತ ಗೊತ್ತೇ ಆಗಿಲ್ಲ. ಅಂದ್ರೆ ಅಷ್ಟು
ಇಷ್ಟು ಸಂಖ್ಯೆಯಲ್ಲಿ ಕೈ ಜೋಡಿಸಿದಾಗ ಯಾವ ಕೆಲಸ ಕೂಡ ಸಂಪೂರ್ಣ ಆಗುತ್ತಿರೋದಕ್ಕೆ ಇದೇ ಒಂದು ಸಾಕ್ಷಿ ಅಲ್ವಾ? ಹೌದು, 10 ಬೆರಳು ಸೇರಿದ್ರೆ ಒಂದು ಚಪ್ಪಾಳೆ ಅಂತ ಹೇಳ್ತೇವೆ, ಹಾಗೆ ಎಲ್ಲರೂ ಒಟ್ಟು ಸೇರಿದಾಗ ಒಗ್ಗಟ್ಟು ಅಂತ ಹೇಳ್ತೇವೆ. ಅದಕ್ಕೆ ಸಾಕ್ಷಿ ಇವತ್ತಿನ ನಮ್ಮ ವನಸಿ ಇದು ಈ ಒಂದು ನೇಜಿನಾಟಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಕೇವಲ ನಾವು ಒಂದು ನೇಜಿನಾಟಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಒಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹಾಲು ಅದನ್ನು ತಂದು ದೇವರ ಒಂದು ಸೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಎಲ್ಲರೂ. ಆದ ಕಾರಣ ಈ ಕೆಲಸ ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿ ಅದನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ ನಮಗೆ ತುಂಬಾ. ಇಲ್ಲಿ ನೋಡ್ಬೋದಲ್ಲ ಯಾವ ರೀತಿಯಾಗಿದೆ ಹೇಳಿದ್ರೆ ಈಗಿನ ಮಕ್ಕಳಿಗೆ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ನೂಡಲ್ಸ್, ಮ್ಯಾಗಿ ಇಷ್ಟೇ ಗೊತ್ತು. ಆದ್ರೆ ಅನ್ನ ಅಂದ್ರೆ ಏನು, ಅನ್ನ ಯಾವ್ದ್ರಿಂದ ಆಗುತ್ತೆ, ಅಕ್ಕಿ ಹೇಗಾಗುತ್ತೆ ಯಾವ್ದು ಕೂಡ ಗೊತ್ತಿರಲ್ಲ. ಹಾಗಾಗಿ ಇವತ್ತು ಈ ಬದುಕು ಕಟ್ಟೋಣ ಬನ್ನಿ ಈ ಒಂದು ತಂಡವು ಈ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ಯುವ ಪೀಳಿಗೆ ಅದ್ಭುತವಾದಂತಹ ಮಾಹಿತಿಯನ್ನ ಜೊತೆಗೆ ಅದ್ಭುತವಾದ ಒಂದು ಸಂದೇಶವನ್ನ ಕೊಟ್ಟಿದೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಅನಂತೋಡಿ.